ಪ್ರಥಮ ಡ್ರಾಗೆ ಸ್ಪಾನ್ಸರ್ ಅನ್ನು ನೀಡ್ತಾ ಇದ್ದಾರೆ. ನಮ್ಮ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಮೆಲ್ವಿನ್ ಡಿಸೋಜರ್ ಅವರು 1,000 ರೂಪಾಯಿಯ ಸ್ಪಾನ್ಸರ್ ಅನ್ನು ನೀಡ್ತಾ ಇದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಸರ್ ತಮಗೆ. ಮೆಲ್ವಿನ್ ರವರು ಕೊಟ್ಟಿರುವ 1,000 ಮೊತ್ತವನ್ನು ವಿಜಯಶಾಲಿಯಾದವರಿಗೆ ಅವರ ಕೈಯಿಂದಲೇ ನಾವು ಕೊಡಮಾಡಿಸುತ್ತೇವೆ. ದಯಮಾಡಿ ಹೌಸಿ ಟಿಕೆಟ್ ಇದ್ದವರು ಇಲ್ಲಿ ಮುಂದಕ್ಕೆ ಬನ್ನಿರಿ. ಹೌಸಿ ಟಿಕೆಟ್ ಇದ್ದವರು ದಯವಿಟ್ಟು ವೇದಿಕೆಯ ಮುಂದಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕನ್ಸಿಪೇಟ್ 2019 ಸಂಭ್ರಮದ ಹೌಸಿ ಆಟದ ಮೊದಲಿನ ಸುತ್ತಿನ ಪ್ರಥಮ ನಮ್ರವನ್ನು ಡ್ರಾ ಮಾಡುತ್ತಾರೆ ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆಗಳ ಕರೆಸ್ಪಾಂಡೆಂಟ್ ಹಾಗೂ ನಮ್ಮ ಚರ್ಚಿನ ಧರ್ಮಗುರುಗಳು ವಂದನೀಯ ಫಾದರ್ ಡಾಕ್ಟರ್ JB ಸಲ್ಡಾನ ನಿಮ್ಮೆಲ್ಲ ಕೈ ಚಪ್ಪಾಳೆಗಳೊಂದಿಗೆ ಸ್ಥಳೀಯ ನಂಬರ್ 17 ಸೆಕೆಂಡ್ ನಂಬರ್ 75 ಹೌಸಿ ಟಿಕೆಟ್ ಮಾರ್ಕ್ ಮಲ್ತದುಲ್ಲೆರ್ ಅಂಚನೆ ಚರ್ಮುರಿ ತಿನ್ನೊಂದುಲ್ಲೆರ್ ಗಾಳಿ ಬರೊಂದುಂಡು. ನೆಕ್ಸ್ಟ್ ನಂಬರ್ 27 ಕೇವಲ ಜಲ್ದಿ 5 ಮಾತ್ರ. 76 ಈ ಒಂದು ಸಂಖ್ಯೆಯಲ್ಲಿ ಅದೃಶ್ಯ ಯಾರ್ದಾಗಿರ್ತದೆ ನೋಡುವ. 81 ಯಾರಾದ್ರೂ ಇದ್ದೀರಾ? 5 ನಂಬರ್ ಆಯ್ತು, ಯಾರಾದ್ರೂ ಇದ್ದೀರಾ? ಬರ್ತಾ ಇದ್ದಾರೆ. ಲಾಸ್ಟ್ ನಂಬರ್ 7 3 ಬಂದಿದ್ದಾರೆ. ಟಿಕೆಟ್ ಅನ್ನು ಬಿಸಾಡದಿರಿ, ವೆಯ್ಟ್ ಮಾಡಿ ಸ್ವಲ್ಪ. Seven, 81, 17, 27, 75. Yes. Jason. 7, 17, 27, 81, 75 ರೂಪಾಯಿ 1,000 3 ಮಂದಿಗೆ ಸಮಾನವಾಗಿ ಹಂಚಿ ನೀಡಲಾಗುವುದು. ಅಭಿನಂದನೆಗಳು, ತಮ್ಮ ಮೂವರಿಗೂ ಅಭಿನಂದನೆಗಳು. ಪ್ರಿಯರೇ, ದಯಮಾಡಿ ಬೇಜಾರ ಮಾಡಬೇಡಿ. 2ನೇ ಸುತ್ತಿನ ಹೌಸಿ ಇನ್ನು ಕೇವಲ 1 ಗಂಟೆಯಲ್ಲಿ ಡ್ರಾ ಆಗುತ್ತೆ. ದಯಮಾಡಿ ಹೌಸಿ ಟಿಕೆಟ್ಗಳನ್ನು ಪಡೆದುಕೊಳ್ಳಿರಿ. ಪ್ರಿಯರೇ, ನೆಕ್ಸ್ಟ್ ಹೌಸಿ ಟಿಕೆಟ್ನ ಕಲರ್ ನಮ್ಮ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳು.
ವಿದ್ಯಾರ್ಥಿಗಳು ನಮ್ಮ ಸ್ವಯಂ ಸೇವಕರು ಔಷಧಿ ಟಿಕೆಟ್ ಅನ್ನು ಮಾರಲು ಬರುವಾಗ ಬನ್ನಿ ಬನ್ನಿ ಅದೃಷ್ಟ ಪರೀಕ್ಷೆ ನಿಂತಲ್ಲ 20 ರೂಪಾಯಿ 90 ರೂಪಾಯಿ 2290 ಹಾಗೆ ಉಪಾಧ್ಯಕ್ಷರಲ್ಲಿದ್ದಾರೆ. ಬನ್ನಿ ಉಪಾಧ್ಯಕ್ಷರು ರನ್ನಿಂಗು ನಮ್ಮ ಸಾರಿ ಉಪಾಧ್ಯಕ್ಷರಲ್ಲಿದ್ದಾರೆ. ಮಲ್ವಿನ್ ಸೀರೀಸ್ ಅವರ ഉപാധ്യക്ഷരുടെ കാലപാടുന്നില്ലവർ ഗിദ്ദോറുടെ കാലപാടുന്നില്ലവർ ഉയർന്ന കാല പൂർണ്ണത്തുക്ക ಅಂದಾಜಿನ ಕಾಲಪಾಡ್ನು ಹೊಸ ಕುರಲ್ದವ್ರನಿಗೆ ಇಡೀ ಕಾಲಪಾಡ್ನು ಶೂಟಿಂಗ್ ಮಾಡ್ಕೊಂಡಿಲ್ಲರು ಹೊಸ ಕುರ ಚಾನಲ್ದವರಿಗೆ ಹಂಗೆ ಸೇರಿಸ್ತಾರೆ ಸ್ವಾಗತ ಬಂದಿಲ್ಲ ನೋಡಿ ಆತ್ಮಕ್ಕ ಕಾಲಪಾಡ್ನು ದೇವರು ಹೆಂಚಿನ ಕಾಲ ಪಾಡಿ ಅಂದಾಜು 1 ಮಿನಿಟ್ ಶೂಟ್ ಬಲೆ 29 ಸ್ವಲ್ಪ ಜಾಕ್ಪಾಟ್ 2290 ಬಲೆ ಸ್ವಲ್ಪ
ಐದು ಯಾರು ಐದು जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे ಸದಸ್ಯನ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಫ್ಯಾನ್ಸಿಪೇಟ್ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಂತಹ ನಿರ್ಮಲ ಕಾನ್ವೆಂಟಿನ ಸಿಸ್ಟರ್ ಆದ ಸಿಸ್ಟರ್ ಲಿನೆಟ್ ರವರಿಗೆ ವಿದ್ಯಾಸಂಸ್ಥೆಯ ಈ ಚರ್ಚಿನ ಆಡಳಿತ ಮಂಡಳಿಯ ಹಾಗೂ ಸಮಸ್ತ ಜನರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿದಂತಹ ನಮ್ಮ ಶಾಲಾ ಸಂಚಾಲಕರು ಸ್ಥಳೀಯ ಚರ್ಚಿನ ಧರ್ಮಗುರುಗಳಾದಂತಹ ವಂದನೀಯ ಡಾಕ್ಟರ್ JB ಸಲ್ಡಾನ ಇವರಿಗೂ ಸಮಸ್ತರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದಂತಹ ಮೆಲ್ವಿನ್ ಡಿಸೋಜ ಮತ್ತು ಅವರ ತಂಡಕ್ಕೆ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸಮೂಹ ವಿದ್ಯಾಸಂಸ್ಥೆಗಳ ಎಲ್ಲ ಮುಖ್ಯಸ್ಥರುಗಳಿಗೆ, ಶಿಕ್ಷಕರುಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಚರ್ಚಿನ ಸಮಸ್ತ ಬಾಂಧವರಿಗೂ, ಊರಿನ ಎಲ್ಲ ವಿದ್ಯಾ ಅಭಿಮಾನಿಗಳಿಗೂ, ಇಲ್ಲಿ ಹಾಜರಿರುವ ಇನ್ನೂ ಹಾಜರಾಗಲು ಇರುವವರ ಎಲ್ಲರಿಗೂ ನಾನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಸರ್ವರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ರಾಗಿರುವಂತ ಸಿಲ್ ವೇಗಸ್ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನು ಪುಷ್ಪದೊಂದಿಗೆ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಫ್ಯಾನ್ಸಿಪೇಟ್
2019 ಇದರ ಉದ್ಘಾಟನೆ ಗಂಟೆ ಬಾರಿಸುವ ಮುಖೇನ ಸಾಂಕೇತಿಕವಾಗಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ಮುಖ್ಯ ಅತಿಥಿಗಳಾಗಿರುವಂತ ಡಾಕ್ಟರ್ ಲಿನೆಟ್ ಡಿಸೋಜಾ ಪಾರಿಗಳೊಂದಿಗೆ ಕಾನ್ಸಿಪೇಟ್ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ಆಶಿಸೋಣ. ಬಹಳ ಉತ್ತಮವಾಗಿ ಒಂದೇ ವಾಕ್ಯದಲ್ಲಿ ಆಲ್ ದಿ ಬೆಸ್ಟ್ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದೀರಾ. ತಮಗಿದು ವಂದನೆಗಳು. ಮುಂದಕ್ಕೆ ಈ ಕಾರ್ಯಕ್ರಮದ ಕೊನೆಯ ಅಂಗ ಅಧ್ಯಕ್ಷದಿಂದ ನಮ್ಮ ಮಾತುಗಳನ್ನು ತಮ್ಮ ಸವಿ ಮಾತುಗಳಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಸಂತ ಸೆಬಾಸ್ಟಿಯನ್ ಪ್ರೌಢಶಾಲೆ 1983ನೇ ಇಸವಿಯಲ್ಲಿ ಆರಂಭವಾಗಿತ್ತು. 1980ನೇ ದಶಕದಲ್ಲಿ 90ರ ದಶಕದಲ್ಲಿ ಈ ಶಾಲೆಯಲ್ಲಿ 1,000ಕ್ಕೂ ಮಿಕ್ಕಿ ಮಕ್ಕಳು ಕಲಿತಿದ್ದರು. ಈಗ ಈ ಮಕ್ಕಳ ಸಂಖ್ಯೆ 250ಕ್ಕೆ ಬಂದಿದೆ. ಆದರೆ ಈ ಪರಿಸರದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಬೇಕೆಂಬ ಒಂದು ಛಲ ನಮ್ಮಲ್ಲಿದೆ. ಆದುದರಿಂದ ಈ ಶಾಲೆಯ ಸಹಾಯಾರ್ಥವಾಗಿ ನಾವು ಈ ಫ್ಯಾನ್ಸಿಫೈಡ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಬಡವರು. ಈ ಬಡ ಮಕ್ಕಳಿಂದ ನಾವು ಏನೂ ದಾನವನ್ನು ಸಂಗ್ರಹಿಸುವಂತಿಲ್ಲ. ಆದುದರಿಂದ ಇಂತಹ ಕಾರ್ಯಕ್ರಮದ ಮೂಲಕ, ದಾನಿಗಳ ಸಹಾಯದ ಮೂಲಕ ಈ ಶಾಲೆಯನ್ನು ಇನ್ನೂ ಹಲವು ದಶಕಗಳಿಗೆ ನಡೆದುಕೊಂಡು ಹೋಗಬೇಕು, ಮುಂದುವರಿಸಿಕೊಂಡು ಹೋಗಬೇಕೆಂಬ ನಮ್ಮ ಆಶಯವಾಗಿದೆ. ಆದುದರಿಂದ ಈ ನಮ್ಮ ಚಿಂತನೆಯಲ್ಲಿ ಈ ಫ್ರೆಂಡ್ಶಿಪ್ ಮೂಲಕ ಪಾಲ್ಗೊಳ್ಳುವ ನಿಮಗೆಲ್ಲರಿಗೂ ಹೃದಯ ಅಂತರಾಳದಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಫ್ರೆಂಡ್ಶಿಪನ್ನು ಹಮ್ಮಿಕೊಳ್ಳುವ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮೂಹ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರು, ಅಧ್ಯಾಪಕ ವೃಂದದವರು, ಅದೇ ರೀತಿ ಈ ಶಾಲೆಯಲ್ಲಿ ವಿವಿಧ ರೀತಿಯಲ್ಲಿ ಸಹಾಯ ಮಾಡುವ ಪೋಷಕರು ನಮ್ಮೊಂದಿಗಿದ್ದಾರೆ. ಸಂತ ಸೆಬಾಸ್ಟಿಯನ್ ದೇವಾಲಯಕ್ಕೆ ಸಂಬಂಧಪಟ್ಟ ಆಡಳಿತ ಮಂಡಳಿ, ಅದೇ ರೀತಿ ನಮ್ಮ ಈ ಆಡಳಿತ ಮಂಡಳಿಯ ಕೈಕೆಳಗೆ ಕೆಲಸ ಮಾಡುವ ಹಲವಾರು ಸಂಘಟನೆಗಳು ಒಟ್ಟಿಗೆ ಸೇರಿವೆ. ಹೀಗೆ ಹಲವಾರು ಜನರು ಕೈ ಜೋಡಿಸಿ, ಹಲವಾರು ಸಂಘಟನೆಗಳು ಕೈ ಜೋಡಿಸಿ ಈ ಬೃಹತ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮದ ಮೂಲಕ ಶಾಲೆಗೆ ಒಳಿತಾಗುವಾಗ ಈ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಇನ್ನಷ್ಟು ಒಳಿತಾಗಲಿ. ದೇವರ ಆಶೀರ್ವಾದ ನಿಮ್ಮೊಡನೆ ಇರಲಿ. ಈ ವರ್ಷ ಕೊನೆಗೊಳ್ಳುವ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರುವಾಗ ಭಗವಂತ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಉಳ್ಳಾಲದ ಪರಿಸರದಲ್ಲಿ, ಈ ಪೆರ್ಮನೂರಿನ ಪರಿಸರದಲ್ಲಿ, ಈ ತೊಕ್ಕೊಟ್ಟಿನ ಪರಿಸರದಲ್ಲಿ ಶಾಂತಿ ಸೌಹಾರ್ದತೆ ಬಾಳು ಇನ್ನೂ ಮುಂದೆ ಬೆಳಗಲೆಂದು ಎಲ್ಲರಿಗೂ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೂ ಇದೇ ರೀತಿಯಲ್ಲಿ ಇದನ್ನು ಹಮ್ಮಿಕೊಂಡವರೆಲ್ಲರಿಗೂ ಧನ್ಯವಾದ. ಸಭಾ ಕಾರ್ಯಕ್ರಮದ ಕೊನೆಯ ಅಂಗ ಕಾರ್ಯದ ಸ್ಮರಣೆ ಧನ್ಯವಾದ ಕಾರ್ಯಕ್ರಮ ಡೆಮಿಟ್ರಿಯಸ್ ಡಿಸೋಜಾ ತಾವು ನಡೆಸಿಕೊಡ್ಬೇಕಾಗಿ ಮತ್ತು ಈ ಸಂಜೆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಆಮಂತ್ರಣೆಗೆ ಹೋಗೊಟ್ಟು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಂಟೆಯನ್ನು ಬಾರಿಸುವ ಮೂಲಕ ಈ ಇಡೀ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತಹ ಸಿಸ್ಟರ್ ಡಾಕ್ಟರ್ ಲಿನೆಟ್ ರವರಿಗೆ ನಾನು ವಂದಿಸುತ್ತೇನೆ. ಹಾಗೆಯೇ ಒಳ್ಳೆಯ ಸಂದೇಶವನ್ನು ನೀಡಿರುವ ನಮ್ಮ ಧರ್ಮಗುರುಗಳು ಒಂದನೇ ಡಾಕ್ಟರ್ JB ಸೆಲ್ಡನರವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ವೇದಿಕೆಯಲ್ಲಿದ್ದರೆ ನಮ್ಮ ಚರ್ಚಿನ ಪಾಲನಾ ಪರಿಷತ್ತಿನ ಉಪಾಧ್ಯಕ್ಷರು ಮೆಲ್ವಿನ್ ಡಿಸೋಜರವರು, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಸಿರಿಲ್ ಸರ್ ರವರು ಹಾಗೂ ಹೋಲಿ ಏಂಜಲ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆವರಿನ್ ಫೆರ್ನಾಂಡಿಸ್ ರವರು ಹಾಗೂ ಪ್ರಮೀಳಾ ಮೇಡಮ್ ರವರು ಹಾಗೂ ಪ್ರವೀಣ್ ಸರ್ ರವರು ಎಲ್ಲರಿಗೂ ವಂದನೆಗಳು. ಹಾಗೆಯೇ ಪ್ರಿಯರೇ, ಇಡೀ ಕಾರ್ಯಕ್ರಮದ ಪ್ರಾರಂಭದಿಂದ ಇನ್ನು ಕೊನೆಯ ತನಕ ನಿಮ್ಮ ಸಹಕಾರವನ್ನು ನಾವು ಕೋರುತ್ತೇವೆ. ನಿಮ್ಮ ಸಹಕಾರವನ್ನು ಕೊಡುತ್ತೀರು. ನಿಮಗೂ ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸ್ವೀಡಲ್
तुझे यूं मुड़ मुड़ के तेरा मेरा साथ यही तकता। ये तेरी ज़मीं तेरे कोने से ही तो सजती संवरती है रांझे। तेरे इश्क की मैं हकदार नहीं, तेरी हीर तो डरती है रांझे। तेरी मिट्टी में मिल जावा गुल बन के, मैं खिल जावा इतनी सी है दिल की आरज़ू। तेरी नदियों में बह जावा, तेरे खेतों में लहरावा इतनी सी है दिल की आरज़ू। इतना सोना क्यों रब ने बनाया, आवा जावा दे में यारा नू मनावा। हमको हमी से चुरा लो, दिल में कहीं तुम छुपा लो। सूरज महका चांद जलने लगा, क्या है मेरा पहला पहला प्यार है। कहो न कहो ये आगे बोलती है वो सनम ओ मेरे सनम। हर घड़ी बदल रही है रूप जिंदगी, साव में कहीं कहीं है धूप जिंदगी। हर पल यहाँ जी भर जियो, जो है समा कल हो न हो। कहते हैं खुदा ने इससे जामे सभी के लिए, जीना किसी को है बनाया हर किसी के लिए। कुछ तो है तुझसे राबता, कुछ तो है तुझसे राबता। जरा जरा महकता है आज तो मेरा तन बदन। मैं प्यासी हूँ मुझे भर ले अपनी बाहों। अड़ै मड़ै वरुम दिल ननै भोमे, कुलिकांचलोड स्नेहम ഒരു പോവൈക്കുൾ ഇരുതൂക്കം. കുളു കുളു பொய்கள் சொல்லி என்னை வேள்வாய், அது தெரிந்து கூட அன்பே மனமதே தான் எதிர்பார்க்கும். तू जो रूठा तो कौन हंसेगा, तू जो छूटा तो कौन रहेगा। तू चुप है तो ये डर लगता है, अपना मुझको अब कौन कहेगा। तू ही वजह तेरे बिना बेवजह बेकार हूँ मैं, तेरा यार हूँ मैं, तेरा यार हूँ मैं। चांद सिफारिश जो करता हमारे, देता वो तुमको बता। ओ लिख दी तेरे नाम जिंदड़ी जानिए, बस रहना तेरे नाल वे सुनिए। रहना तू पल पल दिल के पास, जुड़ी रहे तुझसे हर एक सांस। सीने से तेरे सर को लगा के सुनती मैं रहूं नाम अपना, नाम अपना। Do you
मजामा के ओढ़नी ओढ़ू ओढ़ू पर उड़ी जाए 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 ओढ़नी उड़े उड़े रे अखियां मुड़े मुड़े रे ओढ़नी उड़े उड़े रे अखियां मुड़े मुड़े रे मेरे सीने में कुछ कुछ था क्यों लम्हे खराब करे गलती बेहिसाब करे दो पल की जो नींद उड़ी पूरे सारे ख्वाब करे क्या करने हैं उम्रों के वादे ये जो रहते हैं रहने दे आगे दो बार नहीं एक बार सही एक रात की कर ले तू यारी सुबह तक मांग के मेरी बात तू ऐसे जोर से ना जी आज के घुंघरू टूट गए के घुंघरू टूट गए छोड़ के सारे शर्म मैं ऐसे जोर से ना जी आज के घुंघरू टूट गए के घुंघरू टूट मुझे दोनानी काजुले भेटल्यात आणि गालांत फणकुले फुटल्यात तुझ्या उंडार मला सांगल्यात आणि पायाचे किंकुडे पडल्यात तुझ्या हातात धरताना अंगार लागताना नशीब मिठ्यो मारता रे आलीस कुटुर 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 करता रे आलीस कुटुर 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 करता रे आलीस कुटुर 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 करता रे आलीस कुटुर 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 करता रे की तुझे सल्ले फरा उलटी रेंगडता 90 मारून हॉटी मुझे टाइट रे जाता अंट्री बंडा संताना संताळली असता अंटी पबली सावनी जिबली खेळी अशी जाता सिंगल तुझे पागल झाला ट्विंकल 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 रे सिंगल तुझे पागल झाला ट्विंकल 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 कुटुर 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 करता रे आलीस कुटुर 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 करता रे ವಿನಂತಿಸುತ್ತೇನೆ ಹೌಸಿ ಟಿಕೆಟ್ ತೆಗೆದುಕೊಂಡಾದ ವಿದ್ಯಾರ್ಥಿಗಳು ಸವಾಲ್ ವಿಜಯ್ ಕೌಲ್ ಸುಹಾನ್ ಮನ್ವಿತ್ ಪ್ರೀಮಲ್ ದಯವಿಟ್ಟು ಹೌಸಿ ಟಿಕೆಟ್ ಕೌಂಟ್ರಿಗೆ ಬಂದು ರಿಪೋರ್ಟ್ ಮಾಡಬೇಕು ಬೇಗ ಬನ್ನಿ ಡ್ರಾ ನಡೆಯಲಿಕ್ಕಿದೆ ಧರ್ಮ ಕೇಂದ್ರ ಪೆರ್ಮನ್ನೂರು ಹಾಗೂ ಸೈಂಟ್ ಸೆಬೆಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಪೆರ್ಮನ್ನೂರು ಇದರ ಸಹಭಾಗಿತ್ವದಲ್ಲಿ ಈ ಒಂದು ಫ್ಯಾನ್ಸಿ ಫೆಸ್ಟ್ 2009 ನಡೀತಾ ಇದೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ ಸರ್? ಪ್ರಿಯರೇ, ಫ್ಯಾನ್ಸಿ ಫೆಸ್ಟ್ 2019 ಬಹಳ ಒಳ್ಳೆಯ ರೀತಿಯಲ್ಲಿ ಆಚರಣೆ ಆಗ್ತಾ ಉಂಟು. ಈ ಸಂದರ್ಭದಲ್ಲಿ ನಾನಿಲ್ಲಿ ಹಾಜರಾಗಲು ಭಾಳ ಸಂತೋಷ ಪಡ್ತಾ ಇದ್ದೇನೆ ಮತ್ತು ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇಷ್ಟು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಹಾಜರಾಗಿದೆ ಅಂತ ಹೇಳಿದರೆ ನಾನು ಬಂದಿದ್ದರಿಂದ, ನಾನು ಬರುವುದು ಬೇಡ ಅಂತ ಇದ್ದೆ, ಆದರೂ ಬಂದಿದ್ದರಿಂದ ಇದೊಂದು ಅವಕಾಶ ಬಂದಿಲ್ಲದಾಗಿದ್ದರೆ ಒಂದು ಅವಕಾಶ ಒಂದು ತಪ್ಪಿಸಿಕೊಳ್ತಿತ್ತು. ಆದ್ದರಿಂದ ಇದೊಂದು ಬಂದದಕ್ಕೆ ಭಾರಿ ಒಳ್ಳೆಯ ಪ್ರೋಗ್ರಾಮ್ ನೆರವೇರ್ತಾ ಉಂಟು. ಇದಕ್ಕೆ ನಿಮಗೆಲ್ಲ ನಮ್ಮ ಈ ಸಮಿತಿ ಸದಸ್ಯರಿಗೆ ಅನಿಸಿಕೆಗೂ ಮಿಕ್ಕಿ ಸಾವಿರಾರು ಜನರು ಇಲ್ಲಿ ಸೇರಿದ್ದಾರೆ. ಬಹಳಷ್ಟು ಸಂತೋಷವಾಗ್ತಾ ಇದೆ. ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ಬೇಕಾದ ಸಹಾಯಹಸ್ತವನ್ನು ನೀಡಲು, ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ಜನರಿಂದ ಸಿಕ್ಕಿರುವ ಪ್ರತಿಕ್ರಿಯೆ ಖಂಡಿತವಾಗಿಯೂ ನಮಗೆ ಪ್ರೇರಣೆ ನೀಡುವಂತಹದ್ದು.
ಎಲ್ಲರಿಗೂ ಶುಭವಾಗಲಿ ಎಂಬುದೇ ನನ್ನ ಹಾರೈಕೆ. ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಬಹಳಷ್ಟು ಸಂತೋಷ. ಎಲ್ಲ ಸಮುದಾಯದ ಜನರಲ್ಲಿ ಸೇರಿದ್ದಾರೆ, ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಒಟ್ಟು ಸೇರಿದ್ದಾರೆ. ಇದೇ ಪ್ರೀತಿಯ ಬಾಂಧವ್ಯ ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ ಮುಂದುವರಿಯಲಿ ಎಂಬುದೇ ನನ್ನ ಹಾರೈಕೆ ಆಗಿದೆ. ತಮಗೆ ವಂದನೆಗಳು. ಫಾದರ್, ಈ ಒಂದು ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಿಮ್ಮ ಒಂದು ಪರಿಶ್ರಮ ಸಾಕಷ್ಟು ಇದೆ ಅಂತೇಳಿ ನಾವು ಕೇಳಿ ತಿಳಿಯಪಟ್ಟಿದ್ದೇನೆ. ಸೊ ಅದರ ಬಗ್ಗೆ ನೀವೇನು ಹೇಳ್ತೀರಾ? ನನ್ನ ಆಶಯ ಇಷ್ಟೇ, ಈ ಪರಿಸರದಲ್ಲಿ ಇರುವ ಎಲ್ಲ ಮಕ್ಕಳಿಗೆ ಉತ್ತಮ ಮೌಲ್ಯಾಧಾರಿತ ಶಿಕ್ಷಣ ಸಿಗಬೇಕು. ಆ ಧ್ಯೇಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವಾಗ ಇಂತಹ ಕಾರ್ಯಕ್ರಮಗಳಲ್ಲಿ ಜನರನ್ನು ತೊಡಗಿಸುವಾಗ ಖಂಡಿತವಾಗಿಯೂ ಜನರ ಸಹಾಯದಿಂದ, ಜನರ ಪ್ರೇರಣೆಯಿಂದ ಮಕ್ಕಳಿಗೆ, ಸಮುದಾಯಕ್ಕೆ ಒಳಿತಾಗುವುದು ಎಂಬ ನಂಬಿಕೆ. ಇಂತಹ ಕಾರ್ಯಕ್ರಮಗಳು ಎಲ್ಲ ಸಮುದಾಯದಲ್ಲಿ ಮೂಡಿ ಬರಲಿ ಎಂಬುದು ನನ್ನ ಹಾರೈಕೆ. ಫಾದರ್, ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದಕ್ಕಾಗಿ ತುಂಬಾ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಇಂತಹ ಕಾರ್ಯಕ್ರಮಗಳು ನಡೆಯುವುದರಿಂದ ನಮ್ಮಲ್ಲಿ ಒಂದು ರೀತಿಯ ಸೌಹಾರ್ದದ ಭಾವನೆ ಮೂಡಿ ಬರ್ತದೆ. ಎಲ್ಲರಲ್ಲಿ ಒಂದು ಸೌಹಾರ್ದತೆಯ ಭಾವನೆ ಉತ್ತಮ ರೀತಿಯಲ್ಲಿ ಮೂಡಿ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದ. ಸೆಬಾಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಪೆರ್ಮನೂರು ಹಾಗೂ ಸಂತ ಸೆಬಾಸ್ಟಿಯನ್ ಚರ್ಚ್ ಪೆರ್ಮನೂರು ಇದರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಫ್ಯಾನ್ಸಿ ಫೆಸ್ಟ್ 2019 ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ? ಇದೊಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಶಾಲಾ ಅಭಿವೃದ್ಧಿಗೋಸ್ಕರ ಮಾಡುವ ಇದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕೆಂದು ನಮ್ಮ ಆಸೆ. ಇದು ಇವತ್ತು ಈ ಪರಿಸರ ನಡೆಯುವಾಗ ಎಲ್ಲ ಧರ್ಮದ ಬಾಂಧವರೆಲ್ಲ ಬಂದಿದ್ದಾರೆ. ಎಲ್ಲ ಬಾಂಧವರಲ್ಲಿ ಬಂದು ಒಕ್ಕೂಟದಿಂದ ನಮ್ಮ ಈ ಪರಿಸರದ ಒಕ್ಕೂಟ ಆಗಿದೆ. ಆದ್ದರಿಂದ ಇಲ್ಲಿ ಬಂದವರಿಗೆಲ್ಲ ನಮ್ಮ ಶುಭಾಶಯ ಹೇಳುತ್ತಾ ಈ ನಮ್ಮ ಫ್ಯಾನ್ಸಿ ಫೆಸ್ಟ್ ಕೂಟ ಯಶಸ್ವಿಯಾಗಲು ಆಶಿಸ್ತೇನೆ. ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಒಂದು ಸಾಧಾರಣ ಎಷ್ಟು ಜನ ಈವರೆಗೆ ಆಗ್ಬಹುದು? ಇವಾಗ ನಾವು ನೋಡಿದ ಪ್ರಕಾರ ಸಾಧಾರಣ 2 ಗಂಟೆಯಿಂದ ಒಂದು 5,000 ಜನ ಬಂದಿರಬಹುದು. ಸಾಧಾರಣ ಒಂದು ಕಾರ್ಯಕ್ರಮ ಎಷ್ಟು ಗಂಟೆವರೆಗೆ ಮುಂದುವರಿತಾ ಇರಬಹುದು? ಈ ಕಾರ್ಯಕ್ರಮ ಸಾಧಾರಣ ಇವತ್ತು ರಾತ್ರಿ 10 ಗಂಟೆವರೆಗಿದೆ. 10 ಗಂಟೆಗೆ ಲಾಸ್ಟ್ ಡ್ರಾ ಉಂಟು. ಲಾಸ್ಟ್ 10 ಸೆಬಾಸ್ಟಿಯನ್ ಪ್ರೌಢಶಾಲೆ ಪೆರ್ಮನೂರು ಹಾಗೂ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಪೆರ್ಮನೂರು ಇದರ ಸಹಭಾಗಿತ್ವದಲ್ಲಿ ಒಂದು ಫ್ಯಾನ್ಸಿ ಫೆಸ್ಟ್ 2019 ಆಗ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗೆ? ಬಹಳ ಸಂತೋಷ. ಯಾಕೆಂದರೆ ಇದು ವರ್ಷಕ್ಕೊಮ್ಮೆ ನಾವು ಇಲ್ಲಿ ಆಚರಿಸ್ತೇವೆ. ಆದರೆ ಈ ಸಾರಿ ಆಚರಿಸೋದಂದರೆ ಬಹಳ ಶಾಲೆ ಬಡ ಮಕ್ಕಳಿಗೋಸ್ಕರ. ಆದ್ದರಿಂದ ಎಲ್ಲರೂ ಸಹಕರಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಅದಿಲ್ಲಿ ಬಹಳ ಸಹಕಾರ ನಮಗೆ ಸಿಗುತ್ತಾ ಉಂಟು. ಧನ್ಯವಾದಗಳು. ಈ ಕಾರ್ಯಕ್ರಮ ನಿಮಗೆ ಯಾವ ರೀತಿಯಲ್ಲಿ ಆಗ್ತಾ ಇದೆ? ಇದರಲ್ಲಿ ಏನಾದರೂ ಚೇಂಜಸ್ ಅಥವಾ ಒಂದು ಬೆಳವಣಿಗೆ ಯಾವ ರೀತಿ ಇರಬೇಕು ಅಥವಾ ಇದು ಈ ಕಾರ್ಯಕ್ರಮ ಉತ್ತಮವಾಗಿ ನಡೀತಾ ಇದೆಯಾ ಅಂತೇಳಿ ನಿಮ್ಮ ಅಭಿಪ್ರಾಯ? ಅಲ್ಲ, ಉತ್ತಮವಾಗಿ ನಡೀತದೆ. ಆದರೆ ಇದು ವರ್ಷಂಪ್ರತಿ ನಡೆಸುವುದಂದರೆ ಬಹಳ ಸಂತೋಷ ಆಗ್ತದೆ. ಅದು ಬಡ ಮಕ್ಕಳಿಗೋಸ್ಕರ ಅಷ್ಟೇ. ಈ ಒಂದು ಅಚ್ಚುಕಟ್ಟಾಗಿ ನಡೀತಿರುವಂತಹ ಈ ಕಾರ್ಯಕ್ರಮ ಅದರ ಬಗ್ಗೆ ನೀವೇನು ಹೇಳ್ತಾ ಇರ್ತೀರಾ? ಯಾವ ಕಾರ್ಯಕ್ರಮ? ಅಚ್ಚುಕಟ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ. ಸಿಸ್ಟಮ್ಯಾಟಿಕ್ ಚಿಂತೆ ಇಲ್ಲ. ಆದರೂ ಇದು ಶಾಲೆ ಗ್ರೌಂಡ್ ಆದ್ರಿಂದ ಇದಕ್ಕಿಂತ ದೊಡ್ಡ ಜಾಗಿಗೆ ನಮಗೆ ಹೋಗುವಂತ ಇಲ್ಲ. ಯಾಕಂದ್ರೆ ಇದು ಶಾಲೆ ಗ್ರೌಂಡ್ ಇದು ದೊಡ್ಡದು. ಇದು ಆದ್ದರಿಂದ ಇದು ಬಹಳ ವಿಸ್ತಾರವಾಗಿ ಜಾಗೆ. ಇದರ ಮುಂಚೆ ನಾವು ಇಗರ್ಜಿಯ ಗ್ರೌಂಡ್ ಅಲ್ಲಿ ನಡೆಸ್ತಿದ್ದೇವೆ. ಅಲ್ಲಿ ಇಕ್ಕಟ್ಟಾಗಿದೆ. ಅದನ್ನ ಇಲ್ಲಿ ಈ ಸಾರಿ ಈ ಕಡೆಗೆ ನಾವು ಗ್ರೌಂಡ್ಗೆ ಬಂದಿದ್ದೇವೆ. ಬಹಳಷ್ಟು ದಿನಗಳಿಂದ ಈ ಫ್ಯಾನ್ಸಿ ಫೆಟ್ಗಾಗಿ ತಯಾರಿ ನಡೆಸ್ತಾ ಇದ್ದೇವೆ ನಾವು. ನಾನು 1 ತಿಂಗಳು ಇಲ್ಲಿ ಇರಲಿಲ್ಲ. ಆದರೂ ಇಲ್ಲಿ ಕಂಡಿರುವ ಜನರ ಉತ್ಸಾಹ ಕೊಂಡು ನನಗೆ ತುಂಬ ಸಂತೋಷವಾಗ್ತಿದೆ. ಎಲ್ಲವೂ ತಮ್ಮ ಡ್ಯೂಟಿಯನ್ನು ಚೆನ್ನಾಗಿ ಮಾಡುತ್ತಿದ್ದಾರೆ. ಇದಕ್ಕೆ ನಾನು ಎಲ್ರಿಗೂ ಸಂತ ಸೆಬಾಸ್ಟಿಯನ್ ಚರ್ಚಿನ ವತಿಯಿಂದ ಎಲ್ರಿಗೂ ಶುಭ ಕೋರುತ್ತೇನೆ ಹಾಗೂ ಹಾರೈಕೆಯನ್ನು ಬಯಸುತ್ತಿದ್ದೇನೆ. ಸರ್, ಫಾದರ್, ಈ ಒಂದು ಕಾರ್ಯಕ್ರಮ ಯಾವ ರೀತಿಯಲ್ಲಿ ಒಂದು ನಡೀತಾ ಇದೆ ಮತ್ತೆ ನಿಮ್ಮ ಈ ಒಂದು ಟಿಕೆಟ್ ಕೌಂಟರ್ನಲ್ಲಿ ಯಾವ ರೀತಿ ಟಿಕೆಟ್ಗಳು ಸೇಲ್ ಆಗ್ತಾ ಇದೆ? ಇಲ್ಲಿರುವ ಎಲ್ಲ ಸ್ಟಾಲ್ಗಳಿಗೆ ನಾವು ಕ್ಯಾಶ್ ಬೇಸಿಸಲ್ಲಿ ಮಾಡ್ತಾ ಇಲ್ಲ. ಎಲ್ಲರೂ ಏನಾದರೂ ಪರ್ಚೇಸ್ ಮಾಡಬೇಕಾಗಿದ್ದರೆ ನಾವು ಇಲ್ಲಿ ಟಿಕೆಟನ್ನು ಇದು ಮಾಡಿದ್ದೇವೆ. ಟಿಕೆಟನ್ನು ಪರ್ಚೇಸ್ ಮಾಡಿ ಹೋಗಬೇಕು. ಇದರಲ್ಲಿ ಒಟ್ಟುಗೂಡಿಸುವ ಹಣವನ್ನು ನಾವು ಸಂತ ಸೆಬಾಸ್ಟಿಯನ್ ಹೈಸ್ಕೂಲ್ ಪ್ರೈಮರಿ ಹೈಸ್ಕೂಲ್ಗೆ ನಾವು ಇದು ಸಹಾಯಾರ್ಥವಾಗಿ ಕೊಡುತ್ತಾ ಇದ್ದೇವೆ. ಬಲು ಉತ್ತಮವಾದ ಕಾರ್ಯಕ್ರಮ, ಬಲು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಸಂತ ಸೆಬಾಸ್ಟಿಯನ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿರಿಲ್ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಹೇಗೆ ಮತ್ತು ಯಾವ ರೀತಿ ನಿಮಗೆ ಸಾಧ್ಯ ಆಯಿತು?
ಸಂಚಾಲಕರ ಸಪೋರ್ಟ್, ಅದೇ ರೀತಿ ಎಲ್ಲ ಆಡಳಿತ ಮಂಡಳಿಯ ಹಾಗೂ ಊರಿನ ಸಮಸ್ತರ, ಹೆತ್ತವರ, ವಿದ್ಯಾರ್ಥಿಗಳ ಪೋಷಕರ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಪೂರ್ವ ತಯಾರಿ ಸಾಧಾರಣ ನೀವು ಎಷ್ಟು ದಿನಗಳಿಂದ ಮಾಡ್ತಾ ಇದ್ದೀರಿ? ಇದರ ಬಗ್ಗೆ ಯಾವ ರೀತಿಯ ಒಂದು ಸಂದರ್ಶನಗಳನ್ನು, ಸಭೆಗಳನ್ನು ಮಾಡಿದ್ದೀರಿ? ಒಂದು ನಿಮ್ಮ ಮನಸ್ಸಿಗೆ ಬಂದ ಒಂದು ಅಭಿಪ್ರಾಯವನ್ನು ಹೇಳಿ. ಈ ಕಾರ್ಯಕ್ರಮಕ್ಕೆ ಸಾಧಾರಣ ಒಂದೂವರೆ ತಿಂಗಳ ಮೊದಲಿನಿಂದ ತಯಾರಿ ನಡೆಯುತ್ತಾ ಇದೆ. ಇದರಲ್ಲಿ ಮುಖ್ಯೋಪಾಧ್ಯಾಯರ ಹಾಗೂ ಹೈಸ್ಕೂಲ್ ವಿಭಾಗದ ಎಲ್ಲ ಪ್ರಾಧ್ಯಾಪಕರ ಸಹಕಾರ, ಅವರ ತಯಾರಿಕೆ ಇದರಲ್ಲಿ ಅತ್ಯುತ್ತಮವಾಗಿ ನಡೆಯುತ್ತಾ ಇದೆ. ಆದ್ದರಿಂದ ಇಷ್ಟು ಸಮಯದಿಂದ ಅವರು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಹೇಗೆ ಮಾಡುವುದೆಂದು ನಿರ್ಣಯ ಮಾಡಿರುತ್ತಾರೆ. ನಮಗೆಲ್ಲರಿಗೂ ಖುಷಿ ಆಗುವಂತಹ ವಿಷಯ, ಯಾಕಂತ ಹೇಳಿದರೆ ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ, ನಮ್ಮ ಸ್ಕೂಲ್ ಕ್ಯಾಂಪಸಲ್ಲಿ ಇಂಥ ಒಂದು ಫ್ಯಾನ್ಸಿ ಫೆಸ್ಟ್ ನಡೀತಾ ಇದೆ ಅಂತ ಹೇಳಿದರೆ ನಮಗೆ ಒಂದು ಖುಷಿಯ ವಾತಾವರಣ, ಎಲ್ಲರೂ ಖುಷಿಯಲ್ಲಿದ್ದೇವೆ. ಮತ್ತು ಇಂಥ ಒಂದು ಖುಷಿ ನಮಗೆ ಸಿಗುವುದಿಲ್ಲ ಎಲ್ಲಿ ಕೂಡ. ಮತ್ತು ಇಷ್ಟೊಂದು ಅಂಗಡಿಗಳು ಇಲ್ಲೇ ಇದ್ದು ನಾವು ಇಷ್ಟು ಮಂದಿಯನ್ನು ಒಟ್ಟಿಗೆ ನೋಡಿಕೊಂಡು ಒಂದು ಗೆಟ್ ಟುಗೆದರ್ ಆದಾಗೆ ಓಲ್ಡ್ ಫ್ರೆಂಡ್ಸ್ ಎಲ್ಲ ಇಲ್ಲಿ ಸಿಗ್ತಾರೆ. ಹಾಗೆ ಖುಷಿ. ನೀವು ಯಾವ ರೀತಿಯ ಒಂದು ತಿಂಡಿ ತಿನಿಸುಗಳನ್ನು ತಿಂದಿರಿ, ಹೇಗಿತ್ತು ಅದರ ರುಚಿ ಅಂತ? ನಾವು ಈಗಾಗಲೇ ನೂಡಲ್ಸ್ ಮತ್ತು ಸೋಡಾ ಸರ್ಬತ್ ಮತ್ತು ಫ್ರೈಡ್ ರೈಸ್ ಎಲ್ಲ ತಿಂದ್ವಿ. ತುಂಬ ಚೆನ್ನಾಗಿತ್ತು, ಮಾಡಿದ ಐಟಮ್ಸ್ ಎಲ್ಲವೂ ಚೆನ್ನಾಗಿತ್ತು. ಬೇರೆಯವ್ರ ಹತ್ರ ಕೇಳಿದೆ ಎಂತೆಲ್ಲ ತಿಂದ್ರಿ ಅಂತ, ಅವ್ರು ಕೂಡ ಚೆಂದ ಇತ್ತು ಅಂತ ಹೇಳಿದರು. ಕೆಲವರು ಇನ್ನೂ ತಿನ್ಬೇಕಂತ ಹೇಳಿದ್ರು. ಟೋಟಲ್ ಆಗಿ ನಮಗೆ ತುಂಬ ಖುಷಿ ಆಯಿತು. ಕಾರ್ಯಕ್ರಮ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಇಲ್ಲಿ ಒಂದು ಶಿಸ್ತು ಎಲ್ಲ ಯಾವ ರೀತಿ ಇದೆ? ಸಾಧಾರಣ ಈಗ ಇಷ್ಟರವರೆಗೂ ಸಾಧಾರಣ ಒಂದು ಎಷ್ಟು ಜನ ಬಂದಿರ್ಬೋದು ಅಂದರೆ ನಿಮ್ಮ ಊಹೆ? ನಾನೊಂದು 2.5 ಗಂಟೆ ಆಗುವಾಗ ಇಲ್ಲಿಗೆ ಬಂದಿದ್ದೇನೆ. ಆಗದಿಂದ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಅಂದರೆ ಇಲ್ಲಿ ಒಂದೇ ರೀತಿಯ ಪ್ರೋಗ್ರಾಮ್ ಇರಲಿಲ್ಲ. ಅಂದರೆ ಡ್ಯಾನ್ಸ್ ಆಗಿರ್ಬೋದು, ಬೇರೆ ಬೇರೆ ಡ್ಯಾನ್ಸ್, ಸಿಂಗಿಂಗ್ ಎಲ್ಲವೂ ಇತ್ತು ಇಲ್ಲಿ. ಹಾಗೆ ವೈವಿಧ್ಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಮತ್ತು ಹೆಲ್ತ್ ಫೆಸಿಲಿಟಿ ಕೂಡ ಇಲ್ಲಿ ಇದೆ. ಹಾಗೆ ಖುಷಿ ಆಯಿತು. ಸೌಂಡ್ ಸಿಸ್ಟಮ್ ಉಂಟು. ಈಗಾಗಲೇ ತುಂಬ ಮಂದಿ ಬರ್ತಿದ್ದಾರೆ. ಎಷ್ಟು ಜನ ಅಂತ ಹೇಳಿಕ್ಕಾಗೋದಿಲ್ಲ, ಯಾಕಂದರೆ ಓಪನ್ ಗ್ರೌಂಡ್ ಆಗಿದ್ದರಿಂದ ಎಷ್ಟು ಮಂದಿ ಬಂದಿದ್ದಾರೆ ಹೋಗಲಿಲ್ಲ ಅಂತ. ಒಂದು ಕಾರ್ಯಕ್ರಮ ನೀವು ಆಯೋಜನೆ ಮಾಡಿದ್ದೀರಿ, ನಿಮಗೆ ಇದರ ಬಗ್ಗೆ ಎಷ್ಟೆಲ್ಲ ನೀವು ಪೂರ್ವ ತಯಾರಿಗಳನ್ನು ನಡೆಸಿದ್ದೀರಾ, ಯಾವ ರೀತಿ ನಡೆಸಿದ್ದೀರಿ ಎಂಬುದರ ಬಗ್ಗೆ ಸ್ವಲ್ಪ? ಈ ಕಾರ್ಯಕ್ರಮವನ್ನು ನಾವು ಸುಮಾರು 1 ತಿಂಗಳಿನಿಂದ ನಾವು ತಯಾರಿ ಮಾಡ್ತಾ ಬಂದಿದ್ದೇವೆ. ಭಾಳ ಉತ್ತಮವಾದ ತಯಾರಿ ಆದ ಕಾರಣ ಈ ಕಾರ್ಯಕ್ರಮ ಇವತ್ತು ಉತ್ತಮವಾಗಿ ಇಲ್ಲಿ ನಡೀತಾ ಇದೆ. ಸಾರ್ವಜನಿಕರ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಉತ್ತಮ ಸಹಕಾರ ಇಲ್ಲಿ ನಮಗೆ ಸಿಗ್ತಾ ಇದೆ. ಹಾಗೂ ಈ ಕಾರ್ಯಕ್ರಮ ನಾನು ಇದರಲ್ಲಿ ಯಶಸ್ವಿ ಕಾಣ್ತೇನೆ ಅಂತೇಳಿ ನನಗೆ ಒಂದು ಭರವಸೆ ಕೂಡ ಇದೆ. ಈ ಕಾರ್ಯಕ್ರಮ ನಾವು ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭ ಮಾಡಿದ್ದೇವೆ. ರಾತ್ರಿ ಸುಮಾರು 9:30 ಗಂಟೆವರೆಗೆ ಈ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಈಗ ಬಂದ ಜನಸಂಖ್ಯೆ ನಾವು ನೋಡಿದರೆ ತುಂಬ ಜನರು ಬಂದು ಹೋಗಿದ್ದಾರೆ. ಅವರ ಒಂದು ನಂಬರ್ ಕೊಡೋದಾದರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 2,000 ಬಂದು ಹೋದ ಹಾಗೆ ನಮಗೆ ಕಾಣ್ತಾ ಇದೆ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ನಿಮಗೆ ಯಾವುದೇ ಒಂದು ಅಡಚಣೆಗಳು ಅಥವಾ ತೊಂದರೆಗಳು ಏನಾದರೂ ಅಭಿಪ್ರಾಯದಲ್ಲಿ ಏನಾದರೂ? ಒಂದು ಕಾರ್ಯಕ್ರಮ ನಡೆಯುವಾಗ ತುಂಬ ಅಡಚಣೆಗಳು ಇರ್ತವೆ. ವಿವಿಧ ಅಭಿಪ್ರಾಯಗಳನ್ನು ಒಟ್ಟುಗೂಡಿಸಿ ಒಂದೇ ಅಭಿಪ್ರಾಯಕ್ಕೆ ಬರುವುದಾದರೆ ತುಂಬ ಕಷ್ಟ ಆಗ್ತದೆ. ಅನೇಕ ಅಡೆತಡೆಗಳು ಇದ್ದವು. ಆದರೆ ಈ ಚರ್ಚಿನ ಎಲ್ಲ ಬಂಧುಗಳಿಂದ ನನಗೆ ತುಂಬ ಸಹಕಾರ ಸಿಕ್ಕಿದೆ. ಎಲ್ಲ ಸಂಚಾಲಕರು, ಎಲ್ಲ ಶಾಲಾ ಮುಖ್ಯಸ್ಥರುಗಳು ಮತ್ತು ಚರ್ಚಿನ ಪಾಲನಾ ಮಂಡಳಿಯ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳಿಂದ ನನಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ. ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಬಹುಶಃ ಅವರೇ ಮುಖ್ಯ ಕಾರಣ ಅಂತೇಳಿ ನಾನು ಹೇಳಲು ಖುಷಿ ಪಡ್ತಾ ಇದ್ದೆ. ಭಾಳ ಉತ್ತಮ ಅಭಿಪ್ರಾಯ ಸರ್. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿ ನಡಿಬೇಕಾದರೆ ಇದರ ಹಿಂದಿನ ಶ್ರಮ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಕಾರ್ಯಕ್ರಮಗಳು ಮುಂದೆ ಕೂಡ ನಡಿಬೇಕು. ಈ ಒಂದು ಕಾರ್ಯಕ್ರಮಗಳು ಸೌಹಾರ್ದ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಹೇಗೆ? ಎಸ್, ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲ ಜನರು ಒಟ್ಟು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಇಲ್ಲಿ ಬಂದು ತಮ್ಮ ಪ್ರೀತಿಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ.
ಹಾಗಾಗಿ ಇದು ಸೌಹಾರ್ದತೆಗೆ ಖಂಡಿತವಾಗಿದು ತುಂಬ ಅನುಕೂಲವಾಗಿರುತ್ತದೆ. ಮತ್ತು ಈ ಸ್ಪೆಷಲಿ ಈ ಪರಿಸರದಲ್ಲಿ ಇಂತಹ ಕಾರ್ಯಕ್ರಮಗಳು ಆಗಾಗ ನಡೆದರೆ ಇನ್ನೂ ಉತ್ತಮವಾಗಿರುತ್ತದೆ. Y si esa mujer fuera para mí, perdóname, te lo tenía que decir. Está dura, 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 que está dura, mano arriba porque tú te ves bien. Está dura, mamacita, te fuiste de nivel. Dura, mira cómo brilla tu piel. Está dura, dímelo cómo es que está dura. Yo te doy un 20 de 10. Está dura, dura, dura. Tú eres la máquina de baile. Si no tienes a nadie, vente pa' mi brazo, baile. Ese perfume se siente en el aire. Algo como Argentina, tú me traes los Buenos Aires. Está poderosa, media escandalosa. Habrá muchas mujeres, pero tú eres otra cosa. Si fuera un delito eso de que estás hermosa, te arresto en mi cama y te pongo las esposas. Tienes el toque, toque, toque. Miren el material, edición especial. Tienes el toque, toque, toque. Perdóname, te lo tenía que decir. Está dura, 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 que está dura, mano arriba porque tú te ves bien. Está dura, mamacita, te fuiste de nivel. Dura, mira cómo brilla tu piel. Está dura, dímelo cómo es que está dura. Yo te doy un 20 de 10. Está dura, dura, dura. It's been long, तेरी बीन सुने परदेसी. It's been long, तेरी बीन सुने परदेसी. Agin gin 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 मर गई. Agin gin 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 मर गई. ऊंची सैंडल वाली ताली पे मार ताली. ऊंची सैंडल वाली ताली पे मार ताली. ಮುಂದಿನ ಕಾರ್ಯಕ್ರಮಕ್ಕಾಗಿ ಸೋನಾಲಿ ನೃತ್ಯಕ್ಕಾಗಿ ಸಿದ್ಧವಿದ್ದು चलाई जाने ओ सानू भी झूठा
किथे कल्ले कल्ले जाई जाने हो सानू भी झूठा दे दो किथे कल्ले कल्ले जाई जाने हो मॉडल टाउन विच मारी गेड़ी मॉडल टाउन विच मारी गेड़ी सानू भी झूठा दे दो किथे कल्ले कल्ले जाई जाने हो इश्क दा ऐसा पाया जाल सोनिए दिल मेरा कट के ले गई नाल सोनिए तेरे पीछे लगे होया साल सोनिए मान जा क्यों ना सता तेरे गहरा नाल जद गल्ला खुदाए दिल मेरा चला किन्ना तड़ पावे सोनिए पावे तू मिठी मिठी गल्ला करी जाते कहंदी गड्डी विच गड़ियां लबाते दूरों तक्की जा तू सोनिए लंबरगिनी चलाई जाने हो लंबरगिनी चलाई जाने हो सानू भी झूठा दे दो किथे कल्ले कल्ले जाई जाने हो ಪ್ರಿಯರೇ, ಇದೀಗ ಈ ವೇದಿಕೆಯಲ್ಲಿ ಕಥೋಲಿಕ್ ಸಭಾ ರಿಜಿಸ್ಟರ್ಡ್ ಪೆರ್ಮನ್ನೂರು ಘಟಕ ಇವರಿಂದ ₹100 ಟಿಕೆಟ್ಗಳ ರಿಫ್ರೆಶ್ಮೆಂಟ್ ಲಕ್ಕಿ ಡ್ರಾ. ಪ್ರಿಯರೇ, ಬನ್ನಿ ಆಪ್ಟಿಕಲ್ ಕೌಂಟರ್ಗೆ ವಿಸಿಟ್ ಮಾಡಿ. ಇದೀಗ ಕಥೋಲಿಕ್ ಸಭಾ ಪೆರ್ಮನ್ನೂರು ಘಟಕ ಆಯೋಜಿಸಿದಂತಹ ಲಕ್ಕಿ ಡ್ರಾ ನಾವು ಮಾಡ್ತಾ ಇದ್ದೇವೆ.